ಉಡುಪಿ ಜಿಲ್ಲೆಯ ಕಟಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಶೌಚಾಲಯ 2 ವರ್ಷದಿಂದ ಕಾರ್ಯಾಚರಿಸುತ್ತಿಲ್ಲ. ಕಟಪಾಡಿ ಪೇಟೆಯ ಹೃದಯ ಭಾಗದಲ್ಲಿರುವ ಸಾರ್ವಜನಿಕ ಶೌಚಾಲಯ ಸುಮಾರು 2 ವರ್ಷದಿಂದ ಮುಚ್ಚಲಾಗಿದ್ದು, ಇಂದಿಗೂ ಗ್ರಾಮಸ್ಥರು, ಪ್ರಯಾಣಿಕರು, ರಿಕ್ಷಾ ಚಾಲಕರು ಮೂತ್ರ ವಿಸರ್ಜನೆಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ಕಟಪಾಡಿ ಜಂಕ್ಷನ್ಗೆ 4 ಊರಿಂದ ಪ್ರಯಾಣಿಕರು ಬರ್ತಾರೆ. ಶಿರ್ವ, ಕಾಪು, ಪಡುಕೆರೆ, ಉದ್ಯಾವರ ಭಾಗದ ಜನರು ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಕಟಪಾಡಿ ಪೇಟೆಯಲ್ಲಿರುವ ರಿಕ್ಷಾ ಚಾಲಕರು, ಟೆಂಪೋ ಚಾಲಕರು, ಅಂಗಡಿ ಕೆಲಸದವರು, ಹೊರ ರಾಜ್ಯದ ಕೂಲಿ ಕಾರ್ಮಿಕರು ದಿನನಿತ್ಯ ಬಹಿರ್ದೆಸೆಗೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಸ್ಥಳೀಯ ಮೀನು ಮಾರುಕಟ್ಟೆ, ಹೋಟೆಲ್ಗಳ ಮನೆಯ ಶೌಚಾಲಯಗಳನ್ನು ಸ್ಥಳೀಯರು ಉಪಯೋಗಿಸುವ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಮಧುಮೇಹ ಇರುವವರು ತುಂಬಾ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಸ್ಥಳೀಯ ಅಂಗಡಿಗಳ ತಂಪು ಪಾನೀಯದ ಖಾಲಿ ಬಾಟಲಿಗಳನ್ನು ಇಡಲು ಕಟಪಾಡಿಯ ಸಾರ್ವಜನಿಕ ಶೌಚಾಲಯವನ್ನು ಬಳಸುತ್ತಾರೆ. ಕಟಪಾಡಿ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಕೂಡಲೇ ಸಾರ್ವಜನಿಕ ಶೌಚಾಲಯ ಜನರ ಉಪಯೋಗಕ್ಕೆ ಮಾಡಿಕೊಡಬೇಕಾಗಿದೆ ಎನ್ನುವುದು ಸ್ಥಳೀಯರ ಆಗ್ರಹ. ಇವತ್ತು ಕಟಪಾಡಿ ಪರಿಸರದಲ್ಲಿ ಕಟಪಾಡಿ ಪೇಟೆಯ ಪಂಚಾಯತ್ ಈ ಒಂದು ಶೌಚಾಲಯದ ಬಗ್ಗೆ ಈಗಾಗಲೇ ಹಲವು ಬಾರಿ ನಾವು ಕೇಳಿಕೊಂಡಿರುತ್ತೇವೆ ಪಂಚಾಯತ್ರೊಟ್ಟಿಗೆ. ಆದರೂ ಸಹ ಇನ್ನೂ ಅದನ್ನು ಕಾರ್ಯಗತಗೊಳಿಸಿಲ್ಲ. ಸುಮಾರು 2 ವರ್ಷದಿಂದ ಈ ಒಂದು ಶೌಚಾಲಯ ಜನಗಳಿಗೆ ಅನುಕೂಲವಾಗ್ತಾ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಶೌಚಾಲಯಕ್ಕೆ ಮುಕ್ತಿ ನೀಡಬೇಕು. ಇಲ್ಲಿ ತುಂಬ ಸಾರ್ವಜನಿಕರಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ಟೂರಿಸ್ಟ್ನಲ್ಲಿ ಗಾಡಿಯಲ್ಲಿ ಬಂದು ಇಲ್ಲಿ ನಮಗೆ ಶೌಚಾಲಯ ಎಲ್ಲಿ ಅಂತ ಕೇಳ್ತಾರೆ. ನಾವು ಒಂದೊಂದು ಸರಿ ಬೇರೆ ವೈಯಕ್ತಿಕ ಕೆಲವು ಬೇರೆ ಕಡೆ ಆಟೋದಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಶೌಚಾಲಯ ಹೋಟೆಲ್ಗೆಲ್ಲ ಬಿಟ್ಟು ಬರ್ತೇವೆ. ಹಾಗಾಗಿ ಗ್ರಾಮ ಪಂಚಾಯತ್ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು.